ಊಟಕ್ಕೆ ರೆಡಿ ಆಗ್ತಿದ್ದಾರೆ ಇಬ್ಬರು, ಮೇಘ ಮತ್ತೆ ಅನ್ವಿತಾ ಅವರು. ಫಸ್ಟ್ ಮ್ಯಾಚ್ ಪರ್ಫಾರ್ಮೆನ್ಸ್ ವಾಟ್ ಹ್ಯಾಪನಿಂಗ್? ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇನ್ನು ನಮ್ಮ ಸಂದೀಪ್ನ ಬರ್ತ್ಡೇ, ನನ್ನ ಮೆಗ್ದಿ ಅಣ್ಣನ ಬರ್ಡೇನಾ? ಹ್ಯಾಪಿ ಬರ್ಡೇ ಬನ್, ಹ್ಯಾಪಿ ಬರ್ಡೇ. ಒಳ್ಳೆಯರು ಕಿಚನ್ ಒಳ್ಳೆಯರು, ಹಿರಿಯ ವ್ಯಕ್ತಿ ಅಂಕನ್ನ ರಜಾತ್. ಮಮ್ಮಿ ಇಲ್ಲೇರು, ಮಮ್ಮಿ ಬಾಲದ ಓಂಕಾರ್ ಬ್ರೋ ಅಲ್ಲ ನೀತಲೆ ಡೆಡ್ ಆತ ಅಲ್ಲೊಂದು ಡೆಡ್ ಆತ ಕೋರಿ ಒಂಟೆ ಆತನ. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ. ಅಣ್ಣ ಗಿಫ್ಟ್, ಅಣ್ಣ ಗಿಫ್ಟ್ ಏನಾ? ನೀ ಅಂದ ಪಣೆ ತೋಜ ತೋಜ ಪಸಲ್ ಪಸಲ್ ಪಸಲ ಅಲ್ಲೇ ಗಿಫ್ಟ್ ತುಲೆ ಬೊಗ್ಗಿನ ಚಿನ್ನಿನ ಗಿಫ್ಟ್ ಓಪನ್ ಆಗ್ಬೇಕನಾ? ಆತೇರಿಯಾ ಬರ್ಚಿಗಾರೆ. ದೊಡ್ಡ ಬೈದೇರು ಕುಡಂಜ ದೊಡ್ಡ ಮಾಮು, ಕುಡಂಜ ಮಾಮು, ತಿದ್ದಮ್ಮೆ, ಒಂದು ಅಜ್ಜಿ, ಅಜ್ಜ ಅಜ್ಜೀಸ್, ಮಾಮು ಬತ್ತರು. ಸುಡುವ ಜ್ವಾಲಾಗ್ನಿ ಹೂಂಕರಿಸಿ ಬುಸುಗುಟ್ಟಿದೆ, ಕರ್ರಂತ ಕಡಿವ ಕಟ್ಟಿವ ಉದದಿ ಉದಯಿಸಿದ ಹೆಬ್ಬಲ. ಗೈಸ್, ಕೇಕ್ ಕಟ್ಟಿಂಗ್ ಪೂರ ಮಾತಾಂಡು ಇಸೆಂಕನ ಇಲ್ಲ ಕೈ ತಳ್ದೊಂಜಿ ಎಂಗೇಜ್ಮೆಂಟ್ ಉಂಡು ಫ್ರೆಂಡ್ನ ತುಕ ಪೂರ ಉಲ್ಲೇರ್ಗೆ ಅಲ್ಲಿ ನಮ್ಮ ಪೋಯಿಸೆ ಲೇಟ್ ಆಂಡು ಕೇಕ್ ಕಟ್ಟಿಂಗ್ ಅದು ಬರ್ನ ಗಾಯ್ಸೆ ಎಂಗೇಜ್ಮೆಂಟ್ ಪೋಯ್ನಮ್ಮ. ಇನ್ನಷ್ಟು ಟೈಮ್ ಕರೆಕ್ಟ್ ಬರ್ತಲು, ಊಟದ ಸಮಯ ಅಲ್ಲೇ ಕರೆಕ್ಟ್ ಗೊತ್ತಾಗ್ಬೋದು ಗಾಯ್ಸ್. ನಮ್ಮ ಎಂಗೇಜ್ಮೆಂಟ್ ಬತ್ತ ಸಂಪತ್ತಿರಲ್ಲೇರು ಪುರಲ್ಲೇರು ಮದ್ಮೆ ಇರಲ್ಲೇರು ಬಸಾತ್ ಗಣೇಶಿ ಗೋಲ್ಡನ್ ಸ್ಟಾರ್ ಗಣೇಶಿ ಬೆಂಡು ಗಣೇಶನ ಅಲ್ಲೇನ ಅಲ್ಬೋದು ಅಲ್ದ ಅಲ್ಲ ಇಜ್ಜದ ಸೊಲೆ ಮಂದಲೆ ಬೊಂಬ ಹಿಡ್ದು ಬೈದೇರು ಎಂಗೇಜ್ಮೆಂಟ್ಗ ಅದನಂದೇ ಬೈದೇರು ಬ್ಯಾಂಡ್ದಾರ್ ಸ್ಟೇಜ್ ಮೇಲೆ ಇಂದಿನ ಕಾರ್ಯಕ್ರಮ. ಫೇಸ್ ಬಿಡೋಡ್ಸಿ ಪಾಡಿಯಾರ ಕರೆಕ್ಟ್ ಪಾಡ್ದಾಂಡು ಹಿಡಿತೋಲೆ ಇರ್ವೇರ್ಲ ಕೂಡ ಹೇಳು. ಥ್ಯಾಂಕ್ ಯು ಸೊ ಮಚ್. ಬೂರುಜಿ ಮಲ್ಲೆ ಜಾಗಲೇ
ಚಂದ ಸಮಾದಿಂಡೆ ಎಂಗೇಜ್ಮೆಂಟ್ ಉಂಗಿಲ ಬಾರ್ದಾಂಡ್ ಕೇಕ್ ಕಟ್ಟಿಂಗ್ ಆಂಡ್ ಮೊದಲೇ ಬೊಂಬೈ ಸೇಟ್ ವೈದ್ಯರು ಪರಿಯ ಬೊಂಬೈ ಸೇಟ್ ವೈದ್ಯರು ಎಂಗೇಜ್ಮೆಂಟ್ ಕಾದು ಊಟಕ್ಕೆ ರೆಡಿ ಆಗ್ತಿದ್ದಾರೆ ಇಬ್ಬರು, ಮೇಘ ಮತ್ತೆ ಅನ್ವಿತಾ ಅವರು. ಉಣಸ್ ಬರ್ತಾರೆ ಪಟಕ್ ಬಯ್ಯರಿ ಅವಲ ವಿಡಿಯೋನಾ ಸಂಪತ್ತಿ ಉಣ್ಪಿನೇ ಮೂಜಿ ಮಾಡ್ಲಿ ಕರೆಕ್ಟಾಗಿ ಅಡ್ರೆಸ್ ಅಲ್ಲಪ್ಪ, ನೆಂಟ್ರಿಗೆಲ್ಲ ಹೇಳಿ ಕಳಿಸ್ಬೇಕಲ್ಲ. 3 ದಿವಸಕ್ಕೆ ಬಂದೋಗ್ರಿ. ಮೊಗಲೆ ಕಡ ಬಿಡ್ಪೆ ಅப்புறம் ಎಂಗೇಜ್ಮೆಂಟ್ ಪೂರ ಸ್ಟಾಂಡ್ எனக்கு போயிட்டு இட்லி திண்டரு கொஞ்சம் ஈத்து கீ ரைஸ் திண்டரு ಸಿಂಗಲ್ ಒಂಜಿ ಚಿಂಗ ಮಾಡ್ಕೊಂಡಲ್ಲಾರು. ಸೊ ಒಂಜಿ ಕ್ರಿಕೆಟ್ ಮ್ಯಾಚ್ ಉಂಡು ಎಂಕನ 30 ಗಜಗಳ ಪಂದ್ಯಾಕೂಟ ಉಂಡು. ಅಡೆ ಪೋಂದುಲ್ಲ ಸನಿತು ಸನತು ಪೂರ ತುಂಬೋತೇರು ಎಂಕಲ ಫಂಕ್ಷನ್ ಮುಗಿತದ್ದು ಪೋಂದುಲ್ಲ ಸರ್ ತುಳಿ ಈ ರಣ ಜಂಬುಗಳು ಎಂಕನೊಂಜಿ ಮಕ್ಕಳೇ ಅಲ್ಲ ಕೋಳಿ ಮಕ್ಕಳು ಅಲ್ಲ ಬೋಳಿ ಮಕ್ಕಳು ಪ್ರೀತು ಸರಿ. ನಮ್ಮ ಸೀದನಿಗಳಿಗೆ ಗ್ರೌಂಡ್ ಪೋಸಿಂಗ್ ಅಂಪೈರ್ ಪ್ರಥಮ ಓವರ್ನಲ್ಲಿ ಸ್ವಾಮಿ ಕೊರಗಜ್ಜ ತಂಡ ಈವರೆಗೆ ಕಲೆ ಹಾಕಿರುವಂತ ಒಟ್ಟು ಓಟಗಳು 13 ಓಟಗಳು. ಮುಂದಿನ ಎಸೆತಕ್ಕಾಗಿ ನಂದೀಶ್ ಉತ್ತಮವಾದ ಎಸೆತ, ನೋ ಬಾಲ್ ಪ್ಲಸ್ 4 5 ಓಟಗಳ ಸೇರ್ಪಡೆ. ಓವರ್ನ ಎಸೆತಕ್ಕಾಗಿ ಅಂಪೈರ್ ಸೈಡ್ ಅಂಪೈರ್ ನೋಡಿಲೆ ಅಲ್ಲಿ ಮೇನ್ ಅಂಪೈರ್ ಸಂದೀಪ್ ಟು ಅಜಯ್. ವಾಬಾ ನೋ ಬಾಲ್. ತಂಡದ ಹೆಡ್ ಕೋಚ್ ಆಗಿ ಜೆಡಿ ಅವರು ನಮ್ಮೊಂದಿಗಿದ್ದಾರೆ. ಬ್ಯಾಟಿಂಗ್ ಕೋಚ್ ಆಗಿ ರಸೇಲ್ ಅವರಿದ್ದಾರೆ. ಬೌಲಿಂಗ್ ಕೋಚ್ ಆಗಿ ಸಂದೇಶ್ ಸಾರಥಿ ಅವರಿದ್ದಾರೆ. ಶೈಲು ಸಂದೇಶ್ ಸಮಕಂದಿನ ಸೈಕಲ್ ಪ್ರಥಮ ಎಸೆತಕ್ಕಾಗಿ 2 ವೈಡ್ ಅಕ್ರಮ ಎಸೆತದ ಘೋಷಣೆ. ಮುಂದಿನ ಎಸೆತಕ್ಕಾಗಿ ಸಂದೇಶ್ 4 ಓಟಗಳ ಸೇರ್ಪಡೆ. ಫುಲ್ ಟಾಸ್ ಆಗಿ ಬಂದಂತ ಚೆಂಡು ಡಿಜೆ ಬಂದಿದ್ದಾರೆ ಇಲ್ಲಿ. ಡಿಜೆ ಗೌರಿ ಉತ್ತಮವಾದ ಎಸೆತ, ಅತ್ಯಂತ ತಿರುವನ್ನ ಕಂಡಿರುವಂತಹ ಎಸೆತ. ಬ್ಯಾಟ್ಸ್ಮನ್ ಅನ್ನ ವಂಚಿಸಿ ಕಿಂಗ್ಸ್ಟರ್ ಅಮುಂಜೆಗೆ. ಇದರೊಂದಿಗೆ ತಂಡದ ಮೊತ್ತ 8. 5ನೇ ಎಸೆತಕ್ಕಾಗಿ ಶಶಿ ಟು ದೀಪು ವೈಡ್ ಅಕ್ರಮ ಎಸೆತ. ಫಸ್ಟ್ ಮ್ಯಾಚ್ ಪರ್ಫಾರ್ಮೆನ್ಸ್ ವಾಟ್ ಹ್ಯಾಪನಿಂಗ್? 6 ball 0 run. Strike rate. No ball dot. ಶ್ರೇಯಸ್ ಮುಂದಿದ್ದಾರೆ. ಎಸೆತಗಾರನಾಗಿ ಶ್ರೇಯಸ್ 9 delivery 9 dot. ಇನ್ನು ಉಳಿದಿರುವಂತಹ 6 ಫಸ್ಟ್ ಬಾಲ್ ಫಸ್ಟ್ ವಿಕೆಟ್. ಡಕ್ ಔಟ್. ಬೆಸ್ಟ್ ಬೌಲರ್ ಐನ ವಿಡಿಯೋ ರಸೆಲ್ ನನ್ನ ವಿಡಿಯೋ ವೈಡ್ ಮೇಲೆ ವೈಡ್ ಗಾಯ್ಸ್ ನಮ್ಮ ಮ್ಯಾಚ್ ಬರ ಮುಗಿಡು ಎಂಕಲ್ ಪ್ರತಿನಿಧಿಗಳು ಮ್ಯಾಚ್ ಬರ ಮುಗಿಡು ಎಂಕಲ್ ಫಸ್ಟ್ ಮ್ಯಾಚ್ ಸೋತ ಆರ್ಮಗಳು ಕ್ವಾರ್ಟರ್ ಫೈನಲ್ ಸೋತೇರು. ಅಂಚದ ದುಃಖಕರ ದಿನ ಇನಿ ಅಂಚೆ ಬರೋದು ದಿವಸ ಎಂಗ್ಲಿ ಇಲ್ಲ ಬೋದಿಲ್ಲ. ಒಂದೇನೆ ಒಂದು ಬ್ಲಾಗರ್ ಎಂಡ್ ಮಾಡ್ಬೇಕ 9 ಬ್ಲಾಗರ್ ಸಿಕ್ಬೋದು ಜನ ಒಂದು ಬ್ಲಾಗರ್ ಎಂಡ್ ಮಾಡ್ಬೇಕು. ನೆಕ್ಸ್ಟ್ ಬ್ಲಾಗರ್ ಸಿಕ್ಕ ಬಂದು ಬಾಯ್ ಗಾಯ್ಸ್. ಲೈಕ್ ಮಾಡ್ಪ್ಲೇ, ಶೇರ್ ಮಾಡ್ಪ್ಲೇ, ಸಬ್ಸ್ಕ್ರೈಬ್ ಮಾಡ್ಪ್ಲೇ.